ಕೇಂದ್ರ ಸರ್ಕಾರದ ಕಿಸಾನ್ ರೈಲು ಯೋಜನೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭಿಸಲು ಕೊಂಕಣ ರೈಲ್ವೆ ವಿಭಾಗ ಮುಂದೆ ಬಂದಿದೆ. ಜಿಲ್ಲೆಯಲ್ಲಿ ಬೆಳೆಯುವಂತಹ ಕೃಷಿ ಉತ್ಪನ್ನಗಳನ್ನು ಗುಜರಾತ್, ಉತ್ತರ ಪ್ರದೇಶ ಮೊದಲಾದ ಭಾಗಗಳಿಗೆ ನೇರವಾಗಿ ತಲುಪಿಸುವ ವ್ಯವಸ್ಥೆ ಈ ಯೋಜನೆಯ ಮೂಲಕ ನಡೆಯಲಿದೆ. ಕೃಷಿ ಉತ್ಪನ್ನಗಳನ್ನು ಕೃಷಿಕನ ಮನೆ ಬಾಗಿಲಿನಿಂದ ಸಂಗ್ರಹಿಸಿ ರೈಲು ಮೂಲಕ ನಿರ್ದಿಷ್ಟ ಸ್ಥಳಕ್ಕೆ ತಲುಪಿಸುವ ಎಲ್ಲಾ ಜವಾಬ್ದಾರಿಯನ್ನ ಕೊಂಕಣ ರೈಲು ಹೊತ್ತುಕೊಂಡಿದ್ದು, ಪುತ್ತೂರಿನ ಎಪಿಎಂಸಿ ಮೂಲಕ ಈ ವ್ಯವಸ್ಥೆ ನಡೆಯಲಿದೆ. ಜಿಲ್ಲೆಯ ಕೃಷಿಕರಲ್ಲಿ ಹಾಗೂ ವರ್ತಕರಲ್ಲಿ ಇದು ಹೊಸ ಆಶಾಭಾವನೆಯನ್ನು ಮೂಡಿಸಿದೆ. ಪ್ರಮುಖವಾಗಿ ಜಿಲ್ಲೆಯ ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುವ ಅಡಿಕೆ ಗುಜರಾತ್ ಹಾಗೂ ಉತ್ತರ ಪ್ರದೇಶಗಳಿಗೆ ಮಾರಾಟವಾಗ್ತಾ ಇದ್ದು, ಇದರ ಸಾಗಾಟಕ್ಕೆ ಲಾರಿಗಳನ್ನೇ ಅವಲಂಬಿಸಬೇಕಾದ ಅನಿವಾರ್ಯತೆ ವರ್ತಕರ ಹಾಗೂ ಸಹಕಾರಿ ಸಂಸ್ಥೆಗಳಿಗಿತ್ತು. ಅಲ್ಲದೆ ಸರಕುಗಳನ್ನು ಲೋಡ್ ಮಾಡಿ ಅನ್ಲೋಡ್ ಮಾಡುವ ತನಕದ ಜವಾಬ್ದಾರಿಯೂ ಆಯಾ ಸಂಸ್ಥೆಗಳ ಮೇಲಿತ್ತು. ಆದರೆ ಇದೀಗ ಈ ಎಲ್ಲ ಜಂಜಾಟಗಳಿಗೆ ತೆರೆ ಬೀಳುವ ವ್ಯವಸ್ಥೆಯು ಮುಂದಿನ ಸೆಪ್ಟೆಂಬರ್ 25ರ ಬಳಿಕ ರೂಪುಗೊಳ್ಳಲಿದೆ. ಕೊಂಕಣ ರೈಲು ಕೃಷಿ ಉತ್ಪನ್ನಗಳನ್ನು ಕೃಷಿಕರ ಮನೆ ಬಾಗಿಲಿನಿಂದ ಸಂಗ್ರಹಿಸಿ ಅದನ್ನು ಮಾರಾಟ ಮಾಡಬೇಕಾದ ಸ್ಥಳಕ್ಕೆ ತಲುಪಿಸುವ ವಾಗ್ದಾನವನ್ನ ಕೃಷಿಕರಿಗೆ ನೀಡಿದೆ. ಪುತ್ತೂರು ಎಪಿಎಂಸಿ ಒಂದರಿಂದಲೇ ದಿನಕ್ಕೆ ಸುಮಾರು 200 ಟನ್ ಅಡಿಕೆ ಗುಜರಾತ್ ಹಾಗೂ ಉತ್ತರ ಪ್ರದೇಶಗಳಿಗೆ ರವಾನೆಯಾಗ್ತಾ ಇದ್ದು, ಇದರ ಜೊತೆಗೆ ಇತರ ವ್ಯಾಪಾರಿಗಳ ಹಾಗೂ ಕ್ಯಾಂಪ್ಕೋ ಸಂಸ್ಥೆಯ ಅಡಿಕೆಗಳು ಸೇರಿದಲ್ಲಿ 500 ಟನ್ಗೂ ಮಿಕ್ಕಿ ಕೇವಲ ಅಡಿಕೆಯ ಸಾಗಾಟವಾಗ್ತಾ ಇದೆ. ಕೊಂಕಣ ರೈಲ್ವೆಯು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಈ ವ್ಯವಸ್ಥೆಯನ್ನ ಮಾಡಲಿದ್ದು, ಟನ್ ಒಂದಕ್ಕೆ 4,000 ರೂಪಾಯಿಗಳ ಸಾಗಾಟ ವೆಚ್ಚವನ್ನು ನಿಗದಿಪಡಿಸಿದೆ. ಲಾರಿಗಳ ಮೂಲಕ ಸಾಗಾಟ ನಡೆಸ್ತಾ ಇದ್ದ ವರ್ತಕರಿಗೆ ಇದು ಅತ್ಯಂತ ಕಡಿಮೆ ವೆಚ್ಚದ ವ್ಯವಸ್ಥೆಯಾಗಿ ಕಂಡುಬಂದಿದ್ದು, ಎಲ್ಲಾ ವರ್ತಕರು ಕೊಂಕಣ ರೈಲ್ವೆಯ ಈ ಪ್ರಸ್ತಾವನೆಗೆ ಸಮ್ಮತಿಯನ್ನ ಸೂಚಿಸಿದ್ದಾರೆ. ಲಾರಿಗಳ ಮೂಲಕ 8 ನಿಗದಿತ ಸ್ಥಳಗಳಿಗೆ ತಲುಪಲು 8 ದಿನ ತಗುಲ್ತಾ ಇದ್ದು, ಈ ವ್ಯವಸ್ಥೆಯ ಮೂಲಕ ಕೇವಲ 2 ದಿನಗಳಲ್ಲಿ ಸರಕು ಸಾಗಾಟವಾಗಲಿದೆ. ಅಲ್ಲದೆ ಸರಕಿಗೆ ಭದ್ರತೆಯನ್ನು ರೈಲ್ವೆ ಇಲಾಖೆ ನೀಡಿರುವುದು ವರ್ತಕರ ಸಮ್ಮತಿಗೆ ಕಾರಣ ಎನ್ನುತ್ತಾರೆ ಪುತ್ತೂರು ಎಪಿಎಂಸಿ ಅಧ್ಯಕ್ಷ ದಿನೇಶ್ ಮೆದು ಅವರು. ಕೊಂಕಣ ರೈಲ್ವೆ ಪುತ್ತೂರು ಹಾಗೂ ಆಸುಪಾಸಿನ ಅಡಿಕೆ, ರಬ್ಬರ್, ಕೊಕ್ಕೋ ಹಾಗೂ ಇತರ ಕೃಷಿ ಉತ್ಪನ್ನಗಳನ್ನು ಸಂಗ್ರಹಿಸಿ ಅದನ್ನು ಲಾರಿ ಮೂಲಕ ಮಂಗಳೂರಿನ ತೋಕೂರಿನಲ್ಲಿರುವ ರೈಲ್ವೆ ಗೂಡ್ಸ್ ನಿಲ್ದಾಣಕ್ಕೆ ತರಲಿದೆ. ಅಲ್ಲಿಂದ ರೋರೋ ರೈಲ್ನ ಮೂಲಕ ಕೋಲಾರ ತನಕ ಸರಕುಗಳನ್ನು ಕೊಂಡೊಯ್ಯಲಾಗುತ್ತೆ. ಅಲ್ಲದೆ ಮತ್ತೆ ಲಾರಿಗಳ ಮೂಲಕ ಯಾವ ವರ್ತಕನಿಗೆ ಯಾವ ಸರಕುಗಳನ್ನು ತಲುಪಿಸಬೇಕು, ಆಯಾ ಸ್ಥಳಗಳಿಗೆ ಅದನ್ನು ಮುಟ್ಟಿಸುವ ವ್ಯವಸ್ಥೆಯನ್ನು ಕೊಂಕಣ ರೈಲ್ವೆಯೇ ಹೊತ್ತುಕೊಳ್ಳಲಿದೆ. ಈ ವ್ಯವಸ್ಥೆಯು ಸೆಪ್ಟೆಂಬರ್ 25ರ ನಂತರವೇ ಆರಂಭಗೊಳ್ಳಲಿದ್ದು, ಗೋಡಾದ ಸಮೀಪ ಟನಲ್ ಕಾಮಗಾರಿ ಮುಗಿದ ತಕ್ಷಣವೇ ಸಾಗಾಟ ವ್ಯವಸ್ಥೆ ನಿರಂತರವಾಗಿ ನಡೆಯಲಿದೆ ಅಂತ ಕೊಂಕಣ ರೈಲ್ವೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಸುಧಾ ಕೃಷ್ಣಮೂರ್ತಿ ಮಾಹಿತಿ ನೀಡಿದ್ದಾರೆ. ರೈಲ್ವೆ ಮಂತ್ರಿಗಳ ಆದೇಶದಂತೆ ಕಿಸಾನ್ ಟ್ರೈನ್ ಓಡಿಸ್ತಾ ಇದ್ದಾರೆ ರೈಲ್ವೆಯಲ್ಲಿ. ಅವರ ಆದೇಶದಂತೆ ಕೊಂಕಣ ರೈಲ್ವೆ ಒಂದು ಹೊಸ ಪಾರ್ಸೆಲ್ ಸೇವೆಯನ್ನು ಮುಂದಿನ ದಿನಗಳಲ್ಲಿ ಆರಂಭಿಸಲಿದೆ. ಅದಕ್ಕಾಗಿ ಪುತ್ತೂರು ಎಪಿಎಂಸಿಯಲ್ಲಿ ಈ ಹಿಂದೆ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಇಂದು MLA ಸಂಜೀವ ಮಠಂದೂರು ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆಯಲ್ಲಿ ಡಿಸ್ಕಸ್ ಮಾಡಿರುತ್ತೇವೆ. ಈ ಸಭೆಯಲ್ಲಿ ಇಲ್ಲಿನ ಫಸ್ಟ್ ಪುತ್ತೂರು ಎಪಿಎಂಸಿ ಮಾರುಕಟ್ಟೆಯಿಂದ ಇಲ್ಲಿನ ಅಡಿಕೆ ಬೆಳೆಗಾರರಿಗೆ ರಿಯಾಯಿತಿ ದರದಲ್ಲಿ ಅಡಿಕೆಯನ್ನು ಡೋರ್ ಟು ಡೋರ್ ಡೆಲಿವರಿ ಸೇವೆ ನೀಡಲು ಕೊಂಕಣ ರೈಲ್ವೆ ಮುಂದಾಗಿದೆ. ಪುತ್ತೂರು ಎಪಿಎಂಸಿಯ ಬಹುತೇಕ ಎಲ್ಲಾ ವರ್ತಕರು ಕೊಂಕಣ ರೈಲ್ವೆಯ ಈ ವ್ಯವಸ್ಥೆಗೆ ಸಹಮತ ಸೂಚಿಸಿದ್ದು, ಅಡಿಕೆ ಖರೀದಿಯ ಸಹಕಾರಿ ಸಂಸ್ಥೆಯಾಗಿರುವ ಕ್ಯಾಂಪ್ಕೋ ಕೂಡ ಈ ವ್ಯವಸ್ಥೆಯನ್ನು ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಅಲ್ಲದೆ ಕೃಷಿಕ ತಮಗೆ ಬೇಕಾದ ವ್ಯಾಪಾರಿಗೆ ನೇರವಾಗಿ ತನ್ನ ಉತ್ಪನ್ನವನ್ನು ಮಾರಾಟ ಮಾಡುವ ಅವಕಾಶವೂ ಈ ವ್ಯವಸ್ಥೆಯ ಮೂಲಕ ಲಭ್ಯವಾಗಲಿದೆ. ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.